ಈ ಗುಹೆಗಳಲ್ಲಿ ಒಳಗೆ ಹೋದ ಮನುಷ್ಯ ಅಸ್ಥಿ ಪಂಜರವಾಗಿ ಹೊರಗೆ ಬರುತ್ತಾನೆ. ಈ ನಿಗೂಢ ಗುಹೆಗಳು ಸಾವಿರಾರು ಮೈಲಿಗಳಷ್ಟು ಒಳಗಿವೆ. ಈ ಗುಹೆಗಳಲ್ಲಿರುವ ಸುರಂಗಕ್ಕೆ ಅಂತ್ಯವೇ ಇಲ್ಲ. ಈ ಗುಹೆ ಒಳಗೆ ಹೋಗಲು ಈಗಲೂ ಕೂಡ ಭಾರತೀಯ ಸೈನ್ಯ ಕೂಡ ಹೆದರುತ್ತದೆ. ಹೌದು, ಇಂತಹ ನಿಗೂಢ ಹಾಗೂ ಭಯಂಕರ ಭೂಗತ ಗುಹೆಗಳ ಬಗ್ಗೆ ನೀವು ಆಗಾಗ ಕೇಳಿರಬಹುದು. ಆದರೆ ಸಾವಿರಾರು ವರ್ಷಗಳ ನಿಗೂಢ ಇತಿಹಾಸ ಹೊಂದಿರುವ ಒಂದು ಗುಹೆ ನಮ್ಮ ಕರ್ನಾಟಕದಲ್ಲಿದೆ ಅಂದ್ರೆ ನೀವು ನಂಬುತ್ತೀರಾ? ಈ ಗುಹೆಗಳನ್ನ ನೋಡಿದರೆ ಮಾನವನು ನಿರ್ಮಿಸಿದ ಹಾಗೆ ಕಾಣುವುದೇ ಇಲ್ಲ. ಬದಲಾಗಿ ದೇವರೇ ಸ್ವತಃ ಬಂದು ನಿರ್ಮಿಸಿರಬೇಕು ಅಥವಾ ದೆವ್ವಗಳು ನಿರ್ಮಾಣ ಮಾಡಿರಬೇಕೆಂದು ಅನಿಸುತ್ತದೆ. ಅಲ್ಲದೆ ಅನ್ಯ ಲೋಕದ ಜೀವಿಗಳು ಅಂದ್ರೆ ಏಲಿಯನ್ಸ್ ನಿರ್ಮಿಸಿರಬಹುದೆಂದು ಅನಿಸುತ್ತದೆ. ಅಷ್ಟಕ್ಕೂ ಆ ಅದ್ಭುತ ಗುಹೆಗಳು ಎಲ್ಲಿವೆ, ಹೇಗಿವೆ, ಈ ಎಲ್ಲ ನಿಗೂಢ ಮಾಹಿತಿ ನಿಮಗೇನಾದ್ರೂ ಬೇಕಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೀವು ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪ್ರಾಚೀನ ಕಾಲದಿಂದಲೂ ಗುಹೆಗಳಿಗೆ ಐತಿಹಾಸಿಕ ಮಹತ್ವ ಇದೆ. ಅಲ್ಲದೆ ಅವು ಪ್ರಪಂಚಕ್ಕೆ ರೋಚಕ ಹಾಗೂ ರೋಮಾಂಚನಕಾರಿ ಅನುಭವವನ್ನು ಕೂಡ ನೀಡುತ್ತವೆ. ಈಗಲೂ ಕೂಡ ಹಲವಾರು ಸಾಹಸಿ ಯುವಕರು ಗುಹೆಗಳ ಒಳಗೆ ಸಂಶೋಧನೆಗಳನ್ನ ಮಾಡಲು ಬಯಸುತ್ತಾರೆ. ಹಿಂದೆ ಋಷಿ ಮುನಿಗಳು ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರು ಮತ್ತು ಅವರು ಗುಹೆಗಳಲ್ಲಿಯೇ ವಾಸವಾಗಿದ್ದರು ಎನ್ನುವುದು ನಿಮಗೂ ಕೂಡ ಗೊತ್ತು. ಇನ್ನು ಕೆಲವು ಮಾಹಿತಿಯ ಪ್ರಕಾರ ಕೆಲವು ಗುಹೆಗಳು ಪಾತಾಳ ಲೋಕದೊಂದಿಗೆ ಸಂಬಂಧವನ್ನ ಹೊಂದಿದೆ ಎನ್ನುವ ನಂಬಿಕೆ ಕೂಡ ಇತ್ತು. ಅಂತಹ ಒಂದು ರೋಮಾಂಚಕರ ಹಾಗೂ ರೋಚಕ ಗುಹೆ ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿರುವ ವಿಶ್ವವಿಖ್ಯಾತ ಬಾದಾಮಿ ಗುಹೆಗಳಾಗಿವೆ. ಈ ಬಾದಾಮಿ ಗುಹೆಗಳು ಭಾರತದ ಅತ್ಯಂತ ಪುರಾತನ ಗುಹೆಗಳಲ್ಲಿ ಒಂದಾದ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳಿಗೂ ಕೂಡ ಹೋಲಿಸಲಾಗಿದೆ. ಅಲ್ಲಿರುವ ಭಯಂಕರ ನಿಗೂಢ ರಹಸ್ಯಗಳು ಈ ಗುಹೆಗಳಲ್ಲೂ ಕೂಡ ಅಡಗಿದೆ ಎನ್ನುವ ನಂಬಿಕೆ ಇದೆ. ಬಾದಾಮಿಯನ್ನ ಹಿಂದೆ ವಾತಾಪಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಇದು ಆರಂಭಿಕ ಚಾಲುಕ್ಯ ರಾಜವಂಶರ ರಾಜಧಾನಿಯಾಗಿತ್ತು. ಇವು ಕಲ್ಲಿನ ಮೆಟ್ಟಿಲುಗಳಿಂದ ಮಣ್ಣಿನ ಗೋಡೆಯಿಂದ ಸುತ್ತುವರೆದಿವೆ. ಬಾದಾಮಿ ಗುಹೆ ದೇವಾಲಯಗಳು ಡೆಕ್ಕನ್ ಪ್ರದೇಶದ ಹಿಂದೂ ದೇವಾಲಯಗಳ ಆರಂಭಿಕ ಉದಾಹರಣೆಗಳನ್ನ ಪ್ರತಿನಿಧಿಸುತ್ತವೆ. ಇಲ್ಲಿ ಕನ್ನಡ ಭಾಷೆಯ ಶಾಸನಗಳನ್ನು ನೀವು ಕಾಣಬಹುದು. ಈ ಬಾದಾಮಿ ಗುಹಾ ದೇವಾಲಯಗಳು ಮಾನವ ನಿರ್ಮಿತವಾಗಿದ್ದು ನಮ್ಮ ಚಾಲುಕ್ಯರು ನಮಗೆ ನೀಡಿದ ಒಂದು ಸುಂದರವಾದ ಉಡುಗೊರೆಯಾಗಿದೆ. ಇಲ್ಲಿನ ಗುಹೆಗಳು ಬೆಟ್ಟದ ಬೆಂಡೆಯ ಮೇಲೆ ಮೃದುವಾದ ಬಾದಾಮಿ ಮರಳುಗಳಿಂದ ಕೆತ್ತಲಾಗಿದೆ. ಇಲ್ಲಿನ ಆಕರ್ಷಕ ಪ್ರವೇಶ ದ್ವಾರಗಳು ಸುಂದರವಾದ ಮುಖಮಂಟಪಗಳನ್ನು ನೀವು ಕಾಣಬಹುದು. ವಿಶೇಷವೇನೆಂದರೆ ಇಲ್ಲಿ ಮುಖ್ಯ ಸಭಾಂಗಣವನ್ನು ಕೂಡ ನೀವು ಕಾಣಬಹುದು. ಇಲ್ಲಿ ಹಲವಾರು ಗುಹೆಗಳಿವೆ. ಅದರಲ್ಲಿ ಗುಹೆ ನಂಬರ್ 1 ವಾಯುವ್ಯ ಭಾಗದಲ್ಲಿ ನೆಲದ ಮಟ್ಟಕ್ಕಿಂತ ಸುಮಾರು 59 ಅಡಿ ಎತ್ತರದಲ್ಲಿದೆ. ಪ್ರವೇಶ ದ್ವಾರವು ವಿಚ್ಛಿನ್ನವಾದ ಭಂಗಿಯಲ್ಲಿದ್ದು ಸುಂದರವಾಗಿದೆ. ಈ ಗುಹೆಯಲ್ಲಿ ನೃತ್ಯ ಭಂಗಿಯಲ್ಲಿರುವ ಸುಂದರವಾದ ನಟರಾಜನ ಕಲಾಕೃತಿಯನ್ನ ನೀವು ಇಲ್ಲಿ ಕಾಣಬಹುದು. ಇಲ್ಲಿ ದ್ವಾರಪಾಲಕರ ಕೆತ್ತನೆಗಳನ್ನು ಕೂಡ ಅದ್ಭುತವಾಗಿ ಕೆತ್ತಲಾಗಿದೆ. ಈ ಗುಹೆಯ ತಾಂಡವ ನೃತ್ಯ ಮಾಡುವ ಶಿವನನ್ನ ನೀವು ಕಾಣಬಹುದು. ಈ ನಟರಾಜನ ಕೆತ್ತನೆಯು 5 ಅಡಿ ಎತ್ತರ ಹೊಂದಿದೆ. ಇಲ್ಲಿ ಸುಮಾರು 18 ರೂಪಗಳ ಶಿಲ್ಪಗಳನ್ನು ನೀವು ಇಲ್ಲಿ ಕಾಣಬಹುದು. ಈ 18 ಮೂರ್ತಿಗಳು ಶಸ್ತ್ರಾಸ್ತ್ರಗಳನ್ನ ತಮ್ಮ ಮುದ್ರೆಯಾಗಿ ಬಳಸಿಕೊಂಡಿವೆ. ಕೆಲವು ಕೆತ್ತನೆಗಳು ಸರ್ಪದ ಸುತ್ತಲೂ ಸುತ್ತುವರುವಂತೆ ಕಾಣುತ್ತದೆ. ಇಲ್ಲಿ ಶಿವ, ಆತನ ಪುತ್ರ ಗಣೇಶ ಮತ್ತು ನಂದಿ ಕೂಡ ಇದ್ದಾರೆ. ನಟರಾಜನ ಪಕ್ಕದಲ್ಲಿ ಒಂದು ಗೋಡೆ ಇದೆ. ಇಲ್ಲಿ ದುರ್ಗಾ ದೇವತೆಯನ್ನ ಚಿತ್ರಿಸಲಾಗಿದೆ. ಈ ದುರ್ಗಾ ಮಾತೆಯು ರಾಕ್ಷಸರನ್ನು ಸಂಹಾರ ಮಾಡುವ ಭಂಗಿಯಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ. ಇಲ್ಲಿ ಅರ್ಧ ಶಿವನನ್ನ ಮತ್ತು ಅರ್ಧ ವಿಷ್ಣುವನ್ನ ಸಂಯೋಜಿಸುವ ಚಿತ್ರಗಳನ್ನು ನೀವು ಕಾಣಬಹುದು. ಇಲ್ಲಿ ಅರ್ಧನಾರೀಶ್ವರ ಶಿಲ್ಪಕಲೆ ಅತ್ಯಂತ ಅದ್ಭುತವಾಗಿ ಕೆತ್ತಲಾಗಿದೆ. ಗುಹೆ ನಂಬರ್ 2 ಬಾದಾಮಿಯ 2ನೇ ಗುಹೆಯು ಮಹಾವಿಷ್ಣುವಿಗೆ ಸಮರ್ಪಿತವಾದ ಗುಹಾ ದೇವಾಲಯವಾಗಿದೆ. ಇಲ್ಲಿ ವರಾಹ, ಭೂದೇವಿಯ ಕೆತ್ತನೆಗಳು ಕೂಡ ಇವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಶೇಷನಾಗ, ಕೃಷ್ಣ, ಹಸುಗಳ ಅದ್ಭುತವಾದ ಕೆತ್ತನೆಗಳನ್ನ ನೀವು ಇಲ್ಲಿ ಕಾಣಬಹುದು. ಇವು ನಿಮ್ಮನ್ನ ಅತ್ಯಂತ ಮನೋಹರ ಹಾಗೂ ರೋಮಾಂಚನಗೊಳಿಸುತ್ತವೆ.
ಗುಹೆ ನಂಬರ್ 3. ಈ ಗುಹೆ ನಂಬರ್ 3 ಜೈನ ಗುಹೆ ಬಾದಾಮಿಯಲ್ಲಿ ಅತ್ಯಂತ ಸುಂದರ ಹಾಗೂ ವಿಚಿನ್ನ ಗುಹೆಯಾಗಿದೆ. ಇಲ್ಲಿ ಪ್ರಮುಖವಾಗಿ ಜೈನ ಧರ್ಮದ ಪೂಜ್ಯ ವ್ಯಕ್ತಿಗಳಿಗೆ ಸಮರ್ಪಿತವಾಗಿದೆ. ಇಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವ ಮಹಾವೀರನ ಕೆತ್ತನೆ ಇದೆ. ಹಾಗೆಯೇ ಪಾರ್ಶ್ವನಾಥನ ಕೆತ್ತನೆಯು ಸುಮಾರು 7.5 ಅಡಿ ಉದ್ದವಿದೆ. ನಾಲ್ಕನೇ ಗುಹೆಯು ನೈಸರ್ಗಿಕವಾಗಿದ್ದು ಇಲ್ಲಿ ಬುದ್ಧನು ನೆಲೆಸಿದ್ದಾನೆ. ಬುದ್ಧನೇ ಅಲ್ಲದೆ ಮರಗಳು, ಆನೆಗಳು, ಸಿಂಹಗಳನ್ನು ಕೂಡ ನೀವು ಇಲ್ಲಿ ಅದ್ಭುತವಾಗಿ ಕೆತ್ತಿರುವ ಚಿತ್ರಗಳನ್ನ ಕಾಣಬಹುದು. ಸಿಂಹಾಸನದ ಮೇಲೆ ಬುದ್ಧನು ಕುಳಿತಿರುವ ಭಂಗಿಯು ಸೂಕ್ಷ್ಮವಾದ ಕೆತ್ತನೆಗಳಿಂದ ಕಂಗೊಳಿಸುತ್ತದೆ. ಬಾದಾಮಿ ಗುಹೆಗಳು ನೂರಾರು ವರ್ಷಗಳಿಂದ ಹಲವಾರು ಪ್ರವಾಸಿಗರನ್ನ ಸೆಳೆಯಿತು. ಹಿಂದೆ ಬ್ರಿಟಿಷರ ಕಾಲದಲ್ಲಿ 1872ರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬ ಈ ಗುಹೆಯೊಳಗೆ ಬಂದು ಬಂಡೆಗಳ ಕೆಳಗೆ ಪ್ರವೇಶಿಸಲು ಹೋಗಿ ಉಸಿರುಗಟ್ಟು 2 ಗಂಟೆಗಳ ಕಾಲ ಮೂರ್ಛೆ ಹೋಗಿದ್ದ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಚ್ಚರವಾದಾಗ ಕೃಷ್ಣನ ಹಾಗೆ ಕಾಣುವ ಒಬ್ಬ ಮನುಷ್ಯ ತನ್ನನ್ನು ಬದುಕಿಸಿದ ಎಂದು ಆ ಬ್ರಿಟಿಷ್ ಅಧಿಕಾರಿ ಆಗಿನ ಬಾದಾಮಿಯ ಸ್ಥಳೀಯ ಮುಖಂಡರಿಗೆ ತಿಳಿಸಿದ್ದನು ಎನ್ನುವ ಮಾಹಿತಿ ಇದೆ. ಆಮೇಲೆ ಕೆಲವು ತಿಂಗಳ ಕಾಲ ಈ ಗುಹೆ ಒಳಗೆ ಹೋಗದಂತೆ ನಿರ್ಬಂಧವನ್ನು ಕೂಡ ಹೇರಿಸಲಾಗಿತ್ತು. ಕೆಲವು ಇತಿಹಾಸಕಾರರ ಪ್ರಕಾರ ಬಾದಾಮಿಯ ಗುಹೆಯ 3ನೇ ಗುಹೆಯಿಂದ ಬನಶಂಕರಿ ದೇವಾಲಯವರೆಗೂ ಒಂದು ಸುರಂಗ ಮಾರ್ಗವಿದೆ ಎನ್ನುವ ನಂಬಿಕೆ ಇದೆ. ಆದರೆ ನೂರಾರು ವರ್ಷಗಳಿಂದ ಈ ಸುರಂಗ ಮಾರ್ಗ ಕಲ್ಲು ಮಣ್ಣುಗಳಿಂದ ತುಂಬಿದ್ದು ಇಲ್ಲಿ ವಿಷಭರಿತ ಹಾವುಗಳು, ಚೇಳುಗಳು ಇರಬಹುದೆಂದು ನಂಬಲಾಗಿದೆ. ಆದ್ದರಿಂದ ಈ ಸುರಂಗ ಮಾರ್ಗ ಇರುವುದು ಈಗ ಗೊತ್ತಾಗುವುದಿಲ್ಲ. ಇದರ ಪ್ರಕಾರ ಹಿಂದೆ ಚಾಲುಕ್ಯ ವಂಶದ ರಾಜರು ಹಾಗೂ ರಾಣಿಯರು ಇದೇ ಸುರಂಗ ಮಾರ್ಗದ ಮೂಲಕ ಬನಶಂಕರಿಗೆ ಹೋಗಿ ಬರುತ್ತಿದ್ದರು ಎನ್ನುವ ಮಾಹಿತಿ ಕೆಲವು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಇದು ಶುದ್ಧ ಸುಳ್ಳು ಎಂದು ಕೆಲವರ ವಾದವಾಗಿದೆ. ಅಷ್ಟೇ ಅಲ್ಲದೆ ಬಾದಾಮಿಯಲ್ಲಿ ಭೂತನಾಥ ದೇವಾಲಯ ಅಷ್ಟೇ ರಹಸ್ಯಮಯ ಹಾಗೂ ಪ್ರಸಿದ್ಧಿಯನ್ನು ಕೂಡ ಹೊಂದಿದೆ. ಭೂತನಾಥ ದೇವರಿಗೆ ಅರ್ಪಿತವಾದ ಈ ಅದ್ಭುತ ದೇವಾಲಯ ಬಾದಾಮಿ ಗುಹೆಗಳಷ್ಟೇ ರಹಸ್ಯಮಯವಾಗಿದೆ. ಭೂತನಾಥ ದೇವಸ್ಥಾನ ಎಂದು ಕರೆಯಲ್ಪಡುವ ಸರೋವರದ ಪೂರ್ವ ಭಾಗದಲ್ಲಿರುವ ದೇವಾಲಯ ದಕ್ಷಿಣ ಭಾರತದ ಶೈಲಿಯನ್ನ ಹಾಗೂ ಉತ್ತರ ಭಾರತೀಯ ಶೈಲಿಯನ್ನು ಹೋಲುವ ಒಂದು ಸೂಪರ್ ಸ್ಟ್ರಕ್ಚರ್ ಹೊಂದಿದ್ದು ಇದರ ತೆರೆದ ಮಂಟಪ ಸರೋವರದೊಳಗೆ ವಿಸ್ತರಿಸಿದೆ. ಸಣ್ಣ ದೇವಾಲಯ ಸರೋವರದ ಈಶಾನ್ಯ ಭಾಗದಲ್ಲೂ ಕೂಡ ಇದೆ. ಸ್ನೇಹಿತರೆ, ಬಾದಾಮಿ ನಿಜಕ್ಕೂ ಕರ್ನಾಟಕದ ಒಂದು ಹೆಮ್ಮೆಯ ಪ್ರಸಿದ್ಧ ಪ್ರವಾಸಿ ಸ್ಥಳ. ಅಷ್ಟೇ ಅಲ್ಲದೆ ಬಾದಾಮಿಯ ಸುತ್ತಮುತ್ತ ಹಲವಾರು ಇಂತಹ ಐತಿಹಾಸಿಕ ಸ್ಥಳಗಳಿವೆ. ಅವುಗಳಲ್ಲಿ ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ, ಬಾದಾಮಿ ಬನಶಂಕರಿ ದೇವಸ್ಥಾನ ಕೂಡ ಇವೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಕೂಡ ಇಲ್ಲಿಂದ ತುಂಬಾನೇ ಹತ್ತಿರವಿದೆ. ಬಾದಾಮಿ ಗುಹಾ ದೇವಾಲಯಗಳು ಕರ್ನಾಟಕ ರಾಜ್ಯದ ಉತ್ತರ ಕೇಂದ್ರ ಭಾಗದಲ್ಲಿರುವ ಬಾದಾಮಿ ಪಟ್ಟಣದಲ್ಲಿವೆ. ಈ ದೇವಾಲಯಗಳು ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ ಸರಿಸುಮಾರು 150 ಕಿಲೋಮೀಟರ್ ದೂರದಲ್ಲಿವೆ. ಸ್ನೇಹಿತರೆ, ನಿಜಕ್ಕೂ ನೀವು ಇತಿಹಾಸದಲ್ಲಿ ಹಾಗೂ ಗುಹೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದರೆ ತಪ್ಪದೆ ಬಾದಾಮಿ ಗುಹೆಗಳನ್ನ ಒಮ್ಮೆ ಆದರೂ ವೀಕ್ಷಿಸಲೇಬೇಕು. ಬಾದಾಮಿ ಗುಹೆಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.